ಎಷ್ಟು ದೊಡ್ಡದಿದೆ. ಇಲ್ಲಿಂದ ಸ್ಟ್ರೈಟ್ ಬೀಚ್. ಇಬ್ಬರಿಗೂ ಸಹ ಚಳಿ, ಹೊಟ್ಟೆ ಸಹ ಫುಲ್ ಆಗಿದೆ. ಆಟ ಆಡಿ 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 ಸಾಕಾಗಿ ಹೋಗಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದಿನಾ ಬೆಳಿಗ್ಗೆ ಬೆಳಿಗ್ಗೆ ಬರೋದು ಪೆಟ್ಟು, ಇಂತಹ ಗಲಾಟೆ ಮಾಡೋದು, ದಿನಾ ಸಹ ಗಲಾಟೆ ಮಾಡ್ತಾರೆ. ಹೊಟ್ಟೆಗೆ ಫುಲ್ಲಾಗಿ ಅವಳ ಹತ್ತಿರ ಬಂದು ಕೂತ್ಕೊಳ್ಳಿದೆ. ಚಳಿ ಆಗ್ತಾ ಉಂಟು, ಅದಕ್ಕೆ ಬರುದು ಅವಳ ಹತ್ತಿರ ಹತ್ತಿರ. ಎಂತ ಸೇಲೆ ಮಾಡೋದು, ಸೇಲೆನೇ ಆಗಿದೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಇನ್ನು ಮುಂದಿನ ಕೆಲಸ ಸ್ಟಾರ್ಟ್. ಈಗ ಅನ್ನಕ್ಕೆ ನೀರಿಟ್ಟಿದ್ದೇನೆ. ಇನ್ನು ತುಂಬಾ ಕೆಲಸ ಬಾಕಿ ಇದೆ. ಬೆಕ್ಕಿಗೆ ಮಳೆ ಬಂದಿದೆಯಲ್ಲ, ಹಾಗೆ ಚಳಿ, ಇಬ್ಬರಿಗೂ ಸಹ ಚಳಿ, ಹೊಟ್ಟೆ ಸಹ ಫುಲ್ ಆಗಿದೆ. ಆಟ ಆಡಿ 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 ಸಾಕಾಗಿ ಹೋಗಿದೆ. ಮಲಗಿದ್ದಾರೆ ಇಬ್ರು ಸಹ. ಮಲ್ಕೊಳ್ಳಿ. ಜೋಯ್ ಜೋಯ್ ಜೋಯ್. ಕೆಲಸ ಎಲ್ಲನೂ ಫಿನಿಶ್ ಆಯಿತು. ಈಗ 1 ಗಂಟೆ ಆಗಿದೆ. ಇನ್ನು ಊಟ ಮಾಡಿ ಆಮೇಲೆ ನಿಮಗೆ ನಾನು ಸಿಗ್ತೇನೆ. ನೋಡಿ, ಫುಲ್ಲು ಮೋಡ ಇದೆ. ರಾತ್ರಿ ಮಳೆ ಇತ್ತು. ಇವಾಗ ಮೋಡ ಮಾತ್ರ ಉಂಟು. ನಾನು ಅಲ್ಲಿ ಗದ್ದೆ ಬದಿಯಲ್ಲಿ ಹೋಗ್ತೇನೆ. ಅಲ್ಲಿ ಏನಾದರೂ ಕೊಕ್ಕರೆ ಅಂತೇವಲ್ಲ, ತುಂಬ ಅಂದರೆ ತುಂಬಾ ಬಂದಿದೆ.
ಇದು ನೀರು ಗದ್ದೆಯದೆಲ್ಲ ತುಂಬಿದ ನೀರೆಲ್ಲ ಹೋಗಿ ಕೆರೆಗೆ ಸೇರ್ತದೆ. ಆದರೆ ಇದು ನೀರು ಈಗ ಕೆರೆಯದ್ದು ವಾಪಸ್ ಬಂದದ್ದು, ಅಂದರೆ ಕೆರೆ ದೊಡ್ಡದಾಗ್ತದಲ್ಲ, ಬೀಚ್ ಮತ್ತು ಕೆರೆ ಇಲ್ಲಿ ಜಾಯಿಂಟ್ ಆಗಿ ಇದೆ. ಹಾಗೆ ಬೀಚ್ ಸಹ ದೊಡ್ಡದಾಗ್ತದೆ, ಕೆರೆ ಸಹ ದೊಡ್ಡದಾಗುವಾಗ ಇಲ್ಲಿ ನೀರು ಬರ್ತದೆ ಎಲ್ಲ ಸುತ್ತ ಮನೆಯ ಹಿಂದೆ ಫುಲ್ ಆಗ್ತದೆ. ಈಗ ಪುನಃ ಹಿಂದೆನೇ ಹೋಗ್ತಾ ಉಂಟು, ಆವಾಗ ವಾಪಸ್ ಬರ್ತಾ ಇತ್ತು, ಈಗ ಹಿಂದೆ ಹೋಗ್ತಾ ಉಂಟು ನೀರು. ಜೋರು ಮಳೆ ಬಂತು ನೋಡಿ, ಗೊತ್ತಾಗ್ತದಲ್ಲ. ಮಳೆ ಬರಲಿ, ಇನ್ನಷ್ಟು ಬರಲಿ, ನನಗೆ ಮಳೆ ಬೇಕು. ಗದ್ದೆಯಲ್ಲೂ ಸಹ ನೀರಿಲ್ಲ, ಏನು ಸಹ ನೀರಿಲ್ಲ. ಹಾಲು ತರಲಿಕ್ಕೆ ಹೋಗ್ತೇನೆ, ನಾನು ಮನೆಯಿಂದ ಹಾಲು ತರ್ತೇನೆ, ಅಲ್ಲೊಂದು ಮನೆ ಉಂಟು, ಅಲ್ಲಿಗೆ ಹೋಗಿ ಹಾಲು ತರ್ತೇನೆ. ನಿಮಗೂ ಸಹ ತೋರಿಸ್ತೇನೆ. ಈಗ ನಾನು ಹೇಳಿದ್ದಲ್ಲ, ಅಲ್ಲಿ ಕೆರೆ ಮತ್ತು ಬೀಚ್ ಒಟ್ಟಿಗಾದರೆ ನೀರು ಫುಲ್ಲಾಗಿ ಬರ್ತದೆ ಅಂತ, ಅದೇ ಕೆರೆ ನಿಮಗೀಗ ತೋರಿಸ್ತೇನೆ. ದೊಡ್ಡದಿದೆ, ಎಷ್ಟು ದೊಡ್ಡದಿದೆ ಅಂತ, ಕಲ್ಲೆಲ್ಲ ಹಾಕಿದ್ದಾರೆ. ನನಗೂ ಸಹ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ನಮ್ಮದು ಅಡುಗೆ ಕೋಣೆಯಿಂದ ನಿಂತರೆ ಅಲ್ಲಿ ಕಾಣಿಸುತ್ತೆ, ಆದರೆ ಹೋಗ್ಲಿಕ್ಕೆ ಆಗೋದಿಲ್ಲ, ಗದ್ದೆ ಎಲ್ಲ ಉಂಟಲ್ಲ, ಅಡ್ಡ ಆಗೋದಿಲ್ಲ ಹೋಗಲಿಕ್ಕೆ. ಇಲ್ಲದ ಇಲ್ಲಿ ಕಾಣಿಸ್ತದೆ ದೊಡ್ಡದೆಲ್ಲ ಆಗುವಾಗ ಕೆರೆ ಎಲ್ಲ, ಈ ಅಮಾವಾಸ್ಯೆಗೆಲ್ಲ ದೊಡ್ಡದಾಗ್ತದೆ, ಆವಾಗ ಕಾಣಿಸುತ್ತೆ ನನಗೆ. ಈಗ ನಿಮಗೆ ಇದು ತುಂಬ ಹತ್ತಿರದಿಂದ ನಾನು ನಿಮಗೆ ತೋರಿಸ್ತೇನೆ. ಈಗ ನೀವು ಬನ್ನಿ. ಇದೇ ಕೆರೆ ನಾ ಹೇಳಿದ, ಇದು ಶಾಂಭವಿ ಕೆರೆ ಅಂತ ಇದರ ಹೆಸರು. ಇಲ್ಲಿ ಈ ಕೆರೆ ಮತ್ತು ಬೀಚ್ ಅಲ್ಲಿ ಕನೆಕ್ಟ್ ಆಗಿ ಸಹ ಉಂಟು ನೋಡಿ. ಈ ಸ್ಟ್ರೈಟ್ ತೋರಿಸ್ತಾ ಇದ್ದೇನೆ, ಇಲ್ಲಿಂದ ಸ್ಟ್ರೈಟ್ ಹೋದರೆ ಅಲ್ಲಿಂದ ಬೀಚ್ ಮತ್ತು ಕೆರೆ ಕನೆಕ್ಟ್ ಆಗಿ ಇರುತ್ತೆ. ಅದು ಸಹ ಕಾಣಿಸುತ್ತೆ, ಅದು ಸ್ವಲ್ಪ ದೂರ ಹೋಗಬೇಕು, ತುಂಬ ಸ್ವಲ್ಪ ದೂರ ಉಂಟು. ಎಷ್ಟು ದೊಡ್ಡ ಕೆರೆ ಅಂತ. ಅದೇ ಬೀಚ್ ಮತ್ತು ಕೆರೆ ಅಲ್ಲಿ ಕನೆಕ್ಟ್ ಆಗಿದೆ. ಅದು ಸಹ ತೋರಿಸ್ತೇನೆ ಒಂದಿನ, ನಾನು ಹೋಗ್ತೇನೆ ಅಲ್ಲಿಗೆ, ಹೋಗುವಾಗ ನಾನು ನಿಮಗೆ ತೋರಿಸ್ತೇನೆ ಇಲ್ಲೆಂತ. ಇಲ್ಲಿ ಕೋಡಿ ಬೀಚ್ ಅಂತ ಅದಕ್ಕೆ ಹೆಸರು. ಇಲ್ಲಿ ಮಿನಿ ಬಂದರ್ ಸಹ ಆಗ್ತಾ ಉಂಟು. ಒಂದು 4 ಮಂತ್ ಹಿಂದೆ ಹೋಗಿ ಬಂದಿದ್ದೇನೆ, ಅರ್ಧದಲ್ಲಿತ್ತು ಕೆಲಸ, ಫಿನಿಶ್ ಆಗಲಿಲ್ಲ, ಇನ್ನು ಆಗ್ಲಿಕ್ಕೆ ಒಂದು 2-3 ಇಯರ್ಸ್ ಬೇಕಾಗ್ಬೋದು. ಕಲ್ಲು ದೊಡ್ಡದು ಪಾದೆ ಕಲ್ಲು ಅಂತ ಹೇಳ್ತಾರೆ, ದೊಡ್ಡದು ಕಲ್ಲಲ್ಲಿ ಇರ್ತದಲ್ಲ, ಅದನ್ನೆಲ್ಲ ತಂದು ಹಾಕ್ತಾ ಇದ್ದಾರೆ. ಒಂದಿನ ನಾನು ಕರ್ಕೊಂಡು ಹೋಗ್ತೇನೆ ಅಲ್ಲಿಗೆ ಸಹ. ನೋಡಲಿಕ್ಕೆ ಮಾತ್ರ ತುಂಬಾ ಖುಷಿ ಆಗ್ತದೆ. ಅದು ತುಂಬ ದೂರ ನಡ್ಕೊಂಡು ಹೋಗುವಾಗ ನಾವು ಕಡಲ ನಡುವಲ್ಲಿ ನಿಂತಾಗೇನೆ ಆಗ್ತದೆ. ತುಂಬಾ ಒಂದು ಸುಂದರವಾಗಿ ಕಾಣುತ್ತೆ ಎಲ್ಲವನ್ನಲ್ಲಿ ನೋಡಿದರೆ. ಮತ್ತು ಅಲ್ಲಿ ನಿಂತ್ರೂ ಆ ಸೈಡ್ ಸಹ ಕಾಣಿಸುತ್ತೆ ಎಲ್ಲನೂ.
ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾನೇ ಇರಿ ಮುಂದಿನ ಲಾಗಲ್ಲಿ.